ಈ ಎಲ್ಲಾ ಯುಗಾದಿ ವಿಶೇಷ ಕಾರ್ಯಕ್ರಮದ ಪ್ರಾಯೋಜಕರು ನಮ್ಮ ಜಯಲಕ್ಷ್ಮಿ ಸಿಲ್ಕ್ಸ್ ಉದ್ಯಾವರ. ಸರ್ವ ವೇದಾಂತ ಸಿದ್ಧಾಂತಂ ಗೋಚರಂ ತಮಗೋಚರಂ ಗೋವಿಂದಂ ಪರಮಾನಂದಂ ಸದ್ಗುರುಂ ಪ್ರಣತೋಸ್ಮ್ಯಹಂ. ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತಿಂ ವ್ಯಾಸಂ ತಥೋ ಜಯಮುದರಿಯೇತ್. ಮಹಾಗಣಪತಿಯನ್ನು, ಮಹಾಸರಸ್ವತಿಯನ್ನು ಹಾಗೂ ಸದ್ಗುರುಗಳನ್ನು ನಾವು ಮನಸ್ಸಿನಲ್ಲಿ ಪ್ರಾರ್ಥನೆ ಮಾಡಿಕೊಂಡು ಯುಗಾದಿ ಹಬ್ಬದ ಕುರಿತು ಒಂದೆರಡು ಮಾತುಗಳನ್ನು ಹೇಳುವುದಿದ್ದರೆ, ಹಬ್ಬ ಮತ್ತು ಹರಿದಿನಗಳು ನಮ್ಮ ಧಾರ್ಮಿಕ ಮತ್ತು ಸಾಮಾಜಿಕ ಜೀವನದಲ್ಲಿ ಅತ್ಯಂತ ಪ್ರಾಮುಖ್ಯವಾದಂತಹ ಮತ್ತು ಮಹತ್ವವಾದಂತಹ ಪಾತ್ರವನ್ನು ಅದು ವಹಿಸಿಕೊಳ್ತದೆ. ಹಾಗೆ ಇದು ನಮ್ಮ ಜೀವನದಲ್ಲಿ ಹಾಸುಹೊಕ್ಕಾಗಿ ನಮ್ಮ ಜೊತೆಯಲ್ಲೇ ಸೇರಿಕೊಂಡು ಬಿಟ್ಟಿದೆ. ಹಾಗಾಗಿ ಹಬ್ಬಗಳಂತೂ ಅಬಾಲ ವೃದ್ಧರೆಲ್ಲರೂ ಕೂಡ ಅದರಲ್ಲಿ ಭಾಗವಹಿಸಿ ಮತ್ತು ಅತ್ಯಂತ ಸಂತೋಷವನ್ನು ಪಡುವಂಥ ಒಂದು ಸುಸಂದರ್ಭ ಅಂತ ಹೇಳಿದರೆ ಅದು ತಪ್ಪಾಗಲಿಕ್ಕಿಲ್ಲ. ಹಾಗಾಗಿ ಉತ್ಸವಪ್ರಿಯ ಕಲು ಮನುಷ್ಯ ಅಂತ ಹೇಳಿ ಅಲ್ಲಿ ಕಾಳಿದಾಸನಂತಹ ಶ್ರೇಷ್ಠನಾದಂತಹ ಕವಿ ಅದನ್ನು ಘೋಷಣೆ ಮಾಡಿಬಿಟ್ಟಿದ್ದಾನೆ. ಹಾಗಾಗಿ ಮನುಷ್ಯ ಉತ್ಸವ, ಹಬ್ಬ, ಹರಿದಿನ ಇತ್ಯಾದಿಗಳಲ್ಲಿ ತನ್ನ ಜೀವನದಲ್ಲಿ ಒಂದು ಅಂಶವನ್ನು ಅಂದರೆ ಪ್ರತಿಯೊಬ್ಬರೂ ತಮ್ಮ ಧಾವಂತವಾದಂಥ ಜೀವನದಲ್ಲಿ ಈ ಹಬ್ಬ ಹರಿದಿನ ಉತ್ಸವಗಳನ್ನು ಕೂಡ ತನ್ನ ಜೊತೆಯಲ್ಲಿ ಸೇರಿಸಿಕೊಂಡು ಆತ ಮುನ್ನಡೆಯುವುದನ್ನು ನಾವು ಕಾಣ್ತಾ ಇದ್ದೇವೆ. ಹಾಗಾದರೆ ಉತ್ಸವಪ್ರಿಯ ಅಂತ ಹೇಳಿ ಅಲ್ಲಿ ಕಾಳಿದಾಸನು ಅಲ್ಲಿ ಹೇಳಿರುವಂಥದ್ದೇ. ಆದ್ದರಿಂದ ಇಲ್ಲಿ ಇದಕ್ಕೆ ಕಾರಣಗಿಷ್ಟೆ. ಏನು ಕಾರಣ? ಹಬ್ಬ ಹರಿದಿನ ಮನುಷ್ಯನಿಗೆ ಜೀವನೋತ್ಸಾಹವನ್ನು ತಂದುಕೊಡ್ತದೆ. ಒಂದು ಬೆಳಿಗ್ಗೆ ಎದ್ದು ಸಾಯಂಕಾಲದವರೆಗೆ ದುಡಿಯುವಂಥ ಮನುಷ್ಯ ಅನೇಕ ರೀತಿಯಾದಂಥ ಮಾನಸಿಕವಾದಂತಹ ದೈಹಿಕವಾದಂತಹ ಕ್ಲೇಶಗಳಿಗೆ, ಕಷ್ಟಗಳಿಗೆ ತೊಂದರೆ ಪಡ್ತಾನೆ. ಇದರಿಂದ ಆತ ಜರ್ಜರಿತನಾಗುತ್ತಾನೆ. ಇಂತಹ ಸಂದರ್ಭದಲ್ಲಿ ಮುಂದೊಂದು ದಿನ ಇಂತಹ ಹಬ್ಬ ಇದೆ, ಇಂತಹ ಉತ್ಸವಗಳಿದೆ ಮತ್ತು ಧಾರ್ಮಿಕವಾಗಿ ಮಾಡುವಂಥ ಅನೇಕ ಕಾರ್ಯಗಳು ಇವೆ ಎಂಬುದನ್ನು ಆತ ಅರಿತುಕೊಂಡಾಗ, ಅವುಗಳ ಸಿದ್ಧತೆಯಲ್ಲಿ ತೊಡಗಿದಾಗ ಈ ಎಲ್ಲ ಕಷ್ಟಗಳು, ಅವನಿಗೆ ಉಂಟಾದಂಥ ನಷ್ಟಗಳು ಇದರಿಂದ ಪರಿಹರಿಸಿಕೊಳ್ಳಿಕ್ಕೆ ಇವು ಸಹಾಯಕವಾಗುತ್ತವೆ. ಆದ್ದರಿಂದ ಈ ಹಬ್ಬ ಹರಿದಿನಗಳು ಮನುಷ್ಯನಿಗೆ ಜೀವನೋತ್ಸಾಹವನ್ನು ತುಂಬುತ್ತದೆ, ಮಾನಸಿಕವಾದಂಥ ಕ್ಲೇಶಗಳನ್ನು ಅಲ್ಲಿ ಬಗೆಹರಿಸುತ್ತವೆ ಎಂಬುದನ್ನು ನಮಗೆ ಪ್ರಾಜ್ಞರು ಹೇಳಿಕೊಟ್ಟಿದ್ದಾರೆ. ಅದಕ್ಕಾಗಿ ಇದನ್ನು ಮನುಷ್ಯನ ಜೀವನದಲ್ಲಿ ಆಚರಣೆಗೂ ಕೂಡ ಅವರು ತಂದಿದ್ದಾರೆ. ಹಾಗಾದರೆ ನಮಗೆ ಪ್ರತಿ ವರ್ಷ ನಾವು ನೋಡ್ತೇವೆ, ಮಾರ್ಚ್ ಏಪ್ರಿಲ್ ಅಂತ ಹೇಳುವಂಥದ್ದು ನಮ್ಮ ಆಧ್ಯಾತ್ಮಿಕವಾಗಿಯೂ ಮತ್ತು ನಮ್ಮ ವ್ಯಾವಹಾರಿಕವಾಗಿಯೂ ಅದು ಅತ್ಯಂತ ಪ್ರಮುಖವಾದ ದಿನ. ಯಾಕಂದರೆ ವ್ಯವಹಾರವನ್ನು ಮಾಡುವವರು ಆ ವರ್ಷದ ಎಲ್ಲ ಲೆಕ್ಕಾಚಾರಗಳನ್ನು ಮುಗಿಸಿ ಏಪ್ರಿಲ್ 1ರಿಂದ ಹೊಸದಾದ ಲೆಕ್ಕವನ್ನು ಪ್ರಾರಂಭ ಮಾಡುವುದು. ಹಾಗೆ ಈ ಏಪ್ರಿಲ್ ತಿಂಗಳಿನಲ್ಲಿ ಬರುವಂಥ ಹಬ್ಬವೂ ಕೂಡ ನಮಗೆ ಹೊಸದಾದಂಥ ಹಬ್ಬ ಆಗಿರ್ತದೆ, ಪ್ರಥಮವಾದಂಥ ಹಬ್ಬ ಇದಾಗಿರ್ತದೆ. ಅದಕ್ಕೆ ಕಾರಣಗಿಷ್ಟೇ, ಶಾಸ್ತ್ರಗಳು ಮುಖ್ಯವಾಗಿ ಮತ್ತು ಅದರಲ್ಲಿ ಹೇಳುವಂಥ ಪ್ರತಿ ಸಂವತ್ಸರದಲ್ಲಿ ಮತ್ತು ಚೈತ್ರ ಮಾಸದಲ್ಲಿ ಪ್ರಥಮವಾಗಿ ಬರುವಂಥ ಹಬ್ಬ ಇದು ಯುಗಾದಿಯಾಗಿರುತ್ತದೆ. ಮತ್ತು ಭಾರತ ದೇಶದ ಎಲ್ಲ ಭಾಗಗಳಲ್ಲಿಯೂ ಆಚರಿಸುತ್ತಿರುವ ಮತ್ತು ಆಚರಿಸಲ್ಪಡುವಂತಹ ಹಬ್ಬವು ಇದಾಗಿರ್ತದೆ. ಅಂದರೆ ಈ ಯುಗಾದಿಯನ್ನು ದೇಶದಾದ್ಯಂತ ಎಲ್ಲರೂ ಕೂಡ ಆಚರಣೆ ಮಾಡ್ತಾರೆ. ಇದರಲ್ಲಿ ಯಾವುದೇ ರೀತಿಯಾದಂಥ ಸಂಶಯವನ್ನು ಇಲ್ಲ. ಹಾಗಿರುವಂಥ ಸಂದರ್ಭದಲ್ಲಿ ವರ್ಷ, ಋತು, ಮಾಸ, ಪಕ್ಷ ಎಲ್ಲದಕ್ಕೂ ಆದಿಯಾಗಿ ಬರುವ ಹಬ್ಬ ಯುಗಾದಿ. ಆದ್ದರಿಂದ ಇದು ವರ್ಷದ ಪ್ರಥಮವಾಗಿ ಆಚರಿಸಲ್ಪಡುವ ಹಬ್ಬ ಅಂದ ಪ್ರತೀತಿಯನ್ನು ಪಡೆದುಕೊಳ್ಳಿಕ್ಕೆ ಸಾಧ್ಯ ಆಯಿತು. ನಾವೆಲ್ಲರೂ ಕೂಡ ಇಡೀ ವರ್ಷಕ್ಕೆ ಯೋಜನೆಗಳನ್ನು ಹಾಕಿಕೊಂಡು ಅದರಂತೆ ನಡೆದುಕೊಳ್ಳುತ್ತೇವೆ ಎಂದು ಈ ಶುಭ ಸಂದರ್ಭದಲ್ಲಿ ನಾವು ಸಂಕಲ್ಪವನ್ನು ಮಾಡಿಕೊಳ್ಳುವಂತಹ ಒಂದು ವಿಶೇಷವಾದಂಥ ದಿನ. ಪ್ರತಿಯೊಂದಕ್ಕೂ ನಾವು ಬಜೆಟ್ ಅಂತ ಹೇಳ್ತೇವೆ, ವಾರ್ಷಿಕ ಬಜೆಟ್. ಒಂದು ವರ್ಷವನ್ನು ಯಾವ ರೀತಿ ನಾವು ಲೆಕ್ಕಾಚಾರವನ್ನು ಮಾಡಿಕೊಂಡು ಅದನ್ನು ಧನವನ್ನು ಹೇಗೆ ವಿನಿಯೋಗಿಸಬೇಕು ಎಂಬುದು. ಅದೇ ರೀತಿ ನಾವು ಕೂಡ ಪ್ರತಿಯೊಬ್ಬ ಮನೆಯವರು ಕೂಡ ಈ ವರ್ಷವನ್ನು ನಾವು ಯಾವ ರೀತಿಯಾಗಿ ಉಪಯೋಗ ಮಾಡಿಕೊಳ್ಬೇಕು ಎಂಬುದು ವಾರ್ಷಿಕ ಲೆಕ್ಕಾಚಾರವನ್ನು ಹಾಕಿಕೊಳ್ಳುವ ದಿನ ಇದಾಗಿರುತ್ತದೆ. ಈ ದಿವಸದಲ್ಲಿ ಒಳ್ಳೆಯ ಅಥವಾ ಕೆಟ್ಟ ಘಟನೆಗಳು ನಡೆದರೆ ಒಂದು ಮನುಷ್ಯನಿಗೆ ಮಾನಸಿಕವಾಗಿ ಅನೇಕ ಆಲೋಚನೆಗಳನ್ನು ಮಾಡ್ತಾನೆ. ಈ ಯುಗಾದಿ ಹಬ್ಬದ ದಿನ, ನಮ್ಮ ಪ್ರಥಮ ಹಬ್ಬದ ದಿನ ಮನುಷ್ಯನ ಜೀವನದಲ್ಲಿ ಏನಾದರೂ ಒಳ್ಳೆಯ ಘಟನೆಗಳು ನಡೆದರೆ ಅವನ ಮನಸ್ಸಿಗೆ ಒಂದು ಬರ್ತದೆ, ಈ ವರ್ಷ ಪೂರ್ತಿ ನನಗೆ ಒಳ್ಳೆಯದಾಗುತ್ತದೆ ಅಂತ. ಅದೇ ರೀತಿ ಏನಾದರೂ ಕೆಟ್ಟದಾದರೆ, ನಷ್ಟ ಉಂಟಾದರೆ ಅವನಿಗೊಂದು ರೀತಿಯಾದಂಥ ಅಳಕು.
ಮಾನಸಿಕವಾಗಿ ಎಲ್ಲೋ ಒಂದು ರೀತಿಯಾದಂಥ ಸಂಶಯ ಉಳಿದೇ ಬಿಡ್ತದೆ, ಈ ವರ್ಷ ಪೂರ್ತಿ ನನಗೆ ಕೆಟ್ಟದಾಗುತ್ತದೋ ಏನು ಅಂತ. ಅದಕ್ಕಾಗಿ ನಾವು ಏನು ಮಾಡಬೇಕು ಅಂದರೆ, ಈ ವರ್ಷದ ಪ್ರಥಮವಾದಂತಹ ಈ ಹಬ್ಬದ ದಿನ ನಾವು ಬೇರೆ ಎಲ್ಲ ಕೆಲಸ ಕಾರ್ಯಗಳನ್ನು ಬದಿಗಿರಿಸಿ ಯುಗಾದಿ ಹಬ್ಬವನ್ನು ಹೇಗೆ ಆಚರಿಸಬೇಕೆಂಬುದನ್ನು ತಿಳಿದುಕೊಂಡು ಅದರಂತೆ ನಡೆದುಕೊಂಡು ಒಳ್ಳೆಯ ಕಾರ್ಯಗಳನ್ನು ಮಾಡುತ್ತಾ, ಒಳ್ಳೆಯ ವಿಷಯಗಳನ್ನು ಚಿಂತನೆ ಮಾಡುತ್ತಾ ನಾವು ಬಂಧು ಬಾಂಧವರ ಜೊತೆಯಲ್ಲಿ ಸಂತೋಷದಿಂದ ಬೆರೆತಾಗ ನಮ್ಮ ವರ್ಷ ಪೂರ್ತಿ ಕೂಡ ನಮ್ಮ ಜೀವನ ಅಂತ ಹೇಳುವಂಥದ್ದು ಸಂತೋಷದಿಂದ ಕಳೀಲಿಕ್ಕೆ ಸಾಧ್ಯವಾಗುತ್ತದೆ ಎಂಬುದು ನಾವು ಹಿಂದಿನಿಂದಲೂ ಅದನ್ನು ಕಂಡದ್ದು ಮತ್ತು ಪ್ರಾಜ್ಞರು ಕೂಡ ಅದನ್ನೇ ಹೇಳಿರುವಂಥದ್ದು. ಈ ಫಲಗಳನ್ನು ನಾವು ವರ್ಷವಿಡೀ ಒಳ್ಳೆಯ ಫಲಗಳನ್ನು ಹೊಂದಿಕೊಳ್ಳಿಕ್ಕೆ ಇದರಿಂದ ಸಾಧ್ಯ ಆಗ್ತದೆ. ಈ ದಿವಸದಲ್ಲಿ ಯಾವ ವಾರ ಬರುತ್ತದೆ, ಉದಾಹರಣೆಗೆ ಈ ಬಾರಿ ಯುಗಾದಿ ಮಂಗಳವಾರ ಬಂತು ಅಂತಿದ್ದರೆ ಆ ಮಂಗಳವಾರದ ಅಧಿಪತಿಯು ಅಲ್ಲಿ ಕುಜನಾದ್ದರಿಂದ ವರ್ಷ ಇಡೀ ಕೂಡ ನಮ್ಮನ್ನು ಆಳುವಂಥದ್ದು ಕುಜನಾಗಿರುತ್ತಾನೆ. ಕುಜಗ್ರಹ ಅಂತೇಳುವಂಥದ್ದು ವರ್ಷ ಪೂರ್ತಿ ರಾಜನಾಗಿ ಮಂತ್ರಿಯಾಗಿ ನಮ್ಮನ್ನು ಆಳುವಂಥದ್ದು, ಇದು ನಾವು ತಿಳ್ಕೊಳ್ಬೇಕಾದ್ದು. ಹಾಗಿರುವಾಗ ಈ ವರ್ಷ ಮಂಗಳವಾರ ಬಂದಿದೆ, ಆದ್ದರಿಂದ ಕುಜನು ನಮಗೆ ಒಂದು ವರ್ಷ ರಾಜನಾಗಿ ನಮ್ಮನ್ನು ನಿಯಂತ್ರಿಸುತ್ತಿದ್ದಾನೆ. ಇಂದು ಮಂಗಳವಾರ, ಅದು ಆದ್ದರಿಂದ ಕುಜನೇ ನಮಗೆ ಮುಖ್ಯವಾಗಿ ಅಲ್ಲಿ ರಾಜನಾಗಿರುವಂಥದ್ದು. ಹಾಗೆ ಯುಗಾದಿ ಹಬ್ಬವು ಪ್ರಥಮವಾದ ಹಬ್ಬ. ಇದಕ್ಕೆ ಮುಖ್ಯ ಕಾರಣ ಏನು? ಎಲ್ಲರೂ ಯಾಕೆ ಯುಗಾದಿ ಮುಖ್ಯವಾದಂಥ ಹಬ್ಬ ಆಗ್ತದೆ, ಅದು ಪ್ರಥಮವಾದ ಹಬ್ಬ ಯಾಕೆ ಅಂತ ಜನರು ಹೇಳುತ್ತಾರೆ ಅಂದರೆ, ಚೈತ್ರೇ ಮಾಸೆ ಜಗದ್ಬ್ರಹ್ಮ ಸಸರ್ಜ ಪ್ರಥಮೇ ಹನಿಹಿ ಶುಕ್ಲಪಕ್ಷೆ ಸಮಗ್ರಂತು ತತ ಸೂರ್ಯೋದಯೇ ಸತಿ ಪ್ರವರ್ತಮಾಸ ತಥಾ ಕಾಲಸ್ಯ ಗಣನಾಮಪಿ ಅಂತ ಹೇಳಿ ಅಲ್ಲಿ ಬ್ರಹ್ಮಪುರಾಣದಲ್ಲಿ ಈ ವಿಚಾರವನ್ನು ಉಲ್ಲೇಖ ಮಾಡಲಾಗಿದೆ. ಆ ಕಾರಣದಿಂದ ಸೂರ್ಯೋದಯದ ಸಮಯದಲ್ಲಿ, ಅಂದರೆ ಈ ಶ್ಲೋಕ ಏನು ಹೇಳುತ್ತದೆ ಅಂದರೆ, ಪ್ರಜಾಪತಿಯಾದಂತಹ ಆ ಬ್ರಹ್ಮದೇವರು ಸೂರ್ಯೋದಯದ ಸಮಯದಲ್ಲಿ ಜಗತ್ತನ್ನು ಸೃಷ್ಟಿ ಮಾಡಿದನು ಮತ್ತು ಕಾಲಗಣನೆಯನ್ನು ಪ್ರಾರಂಭ ಮಾಡಿದನು. ಕಾಲದ ಅವಯವಗಳನ್ನು ದೇವತೆಗಳಿಗೆ ಕೊಟ್ಟು ಜಗತ್ತಿನ ಕ್ಷೇಮವನ್ನು ಮುನ್ನಡೆಸಿಕೊಂಡು ಹೋಗುವಂತೆ ಆ ದೇವತೆಗಳಿಗೆ ಆತ ಆಜ್ಞೆಯನ್ನು ಮಾಡಿದನು. ಹಾಗಾಗಿ ಶಾಖಕ್ಕೆ ಅಗ್ನಿ, ನೀರಿಗೆ ವರುಣ, ಸಂಪತ್ತಿಗೆ ಮುಖ್ಯವಾಗಿ ಕುಬೇರ, ಹೀಗೆ ಅನೇಕ ದೇವತೆಗಳನ್ನು ಅಲ್ಲಿ ನೇಮಿಸಿ ಅವರು ತಮ್ಮ ಕಾರ್ಯವನ್ನು ಸುಲಲಿತವಾಗಿ ಮಾಡಿಕೊಂಡು ಹೋಗುವಂತೆ ಅಲ್ಲಿ ಬ್ರಹ್ಮದೇವರು ನಿರ್ದೇಶನವನ್ನು ಇಟ್ಟ ಪ್ರಕಾರ ಅವರೆಲ್ಲರೂ ತಮ್ಮ ತಮ್ಮ ಕಾರ್ಯಗಳನ್ನು ಮಾಡುವಂಥದ್ದು. ಹಾಗಾಗಿ ತತ್ಕಾಲದಲ್ಲಿ ಅಂದರೆ ಆಯಾ ಸಂದರ್ಭಗಳಲ್ಲಿ ನಾವು ಕೂಡ ಆಯಾ ದೇವತೆಗಳನ್ನು ಅರ್ಚನೆ ಮಾಡುವ ಮೂಲಕ ಅವರನ್ನು ಪ್ರಸನ್ನೀಕರಿಸುವ ಮೂಲಕ ನಾವು ಅದರ ಫಲವನ್ನು ಪಡೆದುಕೊಳ್ಳಿಕ್ಕೆ ಈ ಮೂಲಕ ಸಾಧ್ಯ ಉಂಟು. ಹಾಗಾಗಿ ಯುಗಾದಿ ಅಂತ ಹೇಳುವಂಥದ್ದು ಈ ಪ್ರಪಂಚವನ್ನು ಭಗವಂತ ಸೃಷ್ಟಿ ಮಾಡಿದ ದಿನ, ಸೂರ್ಯೋದಯದ ಕಾಲದಲ್ಲಿ ಅಂತ ಇಲ್ಲಿ ಹೇಳ್ತಾರೆ. ಹಾಗಾಗಿ ಮುಂದೆ ಸೌರಮಾನದ ಯುಗಾದಿಯನ್ನು ವಿಷು ಹಬ್ಬ ಎನ್ನುವಂಥದ್ದು ರೀತಿ ಕರೆಯುವುದುಂಟು. ಕೆಲವರು ವಿಷು ಹಬ್ಬ ಅಂತೇಳಿ ಕರೀತಾರೆ. ಹಾಗಾದರೆ ಯಾಕೆ ಈ ವಿಷು ಹಬ್ಬ ಅಂತೇಳಿ ಜನರು ಉಲ್ಲೇಖ ಮಾಡ್ತಾರೆ, ಕರೀತಾರೆ ಅಂತ ಹೇಳುವುದಕ್ಕೆ ಅದಕ್ಕೂ ಒಂದು ಮುಖ್ಯ ಕಾರಣ ಅಂದರೆ, ಅದು ಅತ್ಯಂತ ಪುಣ್ಯಕರವಾದಂತಹ ದಿನವಾಗಿರುತ್ತದೆ. ಹಗಲು ಮತ್ತು ರಾತ್ರಿ ಎರಡೂ ಕೂಡ ಸಮಾನವಾದಂಥ ದಿನಗಳಾಗಿರುತ್ತದೆ. ಆದ್ದರಿಂದ ಅದನ್ನು ವಿಷು ಹಬ್ಬ ಅಂತ ಹೇಳಿಯೂ ಕೂಡ ಜನರು ಕರೆಯುವಂಥ ಸಂಪ್ರದಾಯ ಉಂಟು. ಹಾಗೆ ರಾಮ ಪೂಜೆ ಅಥವಾ ದುರ್ಗಾ ಪೂಜೆಯನ್ನು ಪ್ರಾರಂಭಿಸುವ ವಸಂತ ನವರಾತ್ರವೂ ಕೂಡ ಅಂದಿನಿಂದವೇ ಪ್ರಾರಂಭವಾಗುವಂಥದ್ದು. ಅದು ಕೂಡ ವಿಶೇಷವಾದಂಥ ದಿನವಾಗಿರುತ್ತದೆ. ಯುಗಾದಿ ಅಂದರೆ ಯುಗದ ಪ್ರಾರಂಭ, ಯಾಕಂದರೆ ಹೆಸರಿನಲ್ಲೇ ಉಂಟು ಯುಗದ ಆದಿ ಯುಗಾದಿ ಅಂತೇಳಿ. ಹಾಗಿರುವಾಗ ಯುಗಸ್ಯ ಆದಿಹಿ ಅಂತಲೂ ಅದನ್ನು ಕರೆಯುವಂಥದ್ದುಂಟು. ಯುಗಾದಿ ಹಬ್ಬವನ್ನು ಕೆಲವರು ಸೌರಮಾನ ಮತ್ತು ಚಾಂದ್ರಮಾನ್ಯ ರೀತಿ ಕೂಡ ಆಚರಣೆ ಪದ್ಧತಿಯಲ್ಲಿ ಬರ್ತದೆ. ನಾವು ಕೇಳ್ತೇವೆ ಸೌರ ಯುಗಾದಿ, ಚಾಂದ್ರ ಯುಗಾದಿ ಅಂತ. ಅಂದರೆ ಕೆಲವರು ಸೌರ ಯುಗಾದಿಯನ್ನು, ಕೆಲವರು ಚಾಂದ್ರಮಾನ ಯುಗಾದಿಯನ್ನು ಆಚರಣೆ ಮಾಡುವಂಥದ್ದುಂಟು. ಈ ದಿನ ಅಥವಾ ಈ ಬಾರಿ ಅದು ಮುಂದೆ ಮತ್ತು ಹಿಂದೆ ಒಂದೆರಡು ದಿನಗಳಲ್ಲಿ ಅದು ಬರುವಂಥದ್ದನ್ನು ನಾವು ಗಮನಿಸ್ತಾ ಇದ್ದೇವೆ. ಹಾಗಾದರೆ ಏನು ಇದು ಸೌರಮಾನ ಅಂದರೆ ಏನು, ಚಾಂದ್ರಮಾನ ಅಂದರೆ ಏನು? ಆದರೆ ಆಚರಣೆ ಅಂತ ಹೇಳುವಂಥದ್ದು ಸೌರಮಾನವಾಗಲಿ ಚಾಂದ್ರಮಾನವಾಗಲಿ ಏಕ ರೀತಿಯಲ್ಲಿ ಇರ್ತದೆ, ಸಂಪ್ರದಾಯ ಎಲ್ಲವೂ ಒಂದೇ ರೀತಿಯಾಗಿರ್ತದೆ. ಆಚರಣೆಯ ದಿನ ಮಾತ್ರ ವ್ಯತ್ಯಾಸವಿರುತ್ತದೆ ಹೊರತು ಮತ್ತೆ ಅದರ ಫಲದಲ್ಲಿ ಆಗಲಿ ಬೇರೆ ಯಾವ ವಿಶೇಷತೆಯನ್ನು ನಾವು ಕಾಣಲಿಕ್ಕೆ ಸಾಧ್ಯವಿಲ್ಲ. ಹಾಗಾದರೆ ಮನಸ್ಸಿನಲ್ಲಿ ಒಂದು ಜಿಜ್ಞಾಸೆ ಬರ್ತದೆ, ಯಾಕೆ ಇದು ಸೌರಮಾನ ಅಂತಾಯಿತು, ಚಾಂದ್ರಮಾನ ಅಂತಾಯಿತು ಅಂದರೆ ಅದಕ್ಕೆ ಮುಖ್ಯ ಕಾರಣ ಸೌರಮಾನ ಎಂಬುದು ಸೂರ್ಯನನ್ನು ಆಧರಿಸುವ ಕಾಲದ ಗತಿ. ನಾವು ಒಂದು ರಾಶಿಯಿಂದ ಮತ್ತೊಂದು ರಾಶಿಗೆ ಸೂರ್ಯನ ಕ್ರಮಿಸುವುದನ್ನು ನಾವು ಸಂಕ್ರಮಣ ಅಂತ ಹೇಳ್ತೇವೆ, ಸಂಕ್ರಾಂತಿ ಅಂತ ಹೇಳ್ತೇವೆ. ಅದೇ
ಸೌರಮಾನವೆಂಬುದು ಸೂರ್ಯನನ್ನು ಆಧರಿಸುವ ಕಾಲದ ಗಣತಿ ಹೊರತು ಮತ್ತೇನಲ್ಲ. ಹಾಗಾದರೆ ಚಂದ್ರಮಾನ ಅಂದರೆ ಏನು ಅಂದರೆ ಅದು ಕೂಡ ಚಂದ್ರಮಾನವು ಚಂದ್ರನ ಗತಿಯನ್ನು ಆಧರಿಸಿ ಕಾಲದ ಗಣತಿ ಒಂದು ಅಮಾವಾಸ್ಯೆಯಿಂದ ನಂತರದ ಅಮಾವಾಸ್ಯೆವರೆಗೆ ಇರುವಂಥದ್ದು. ಅದು ಸೂರ್ಯನನ್ನು ಕಾಣುವಂಥದ್ದು, ಇದು ಚಂದ್ರನಿಂದ ಲೆಕ್ಕಾಚಾರವನ್ನು ಹಾಕುವಂಥದ್ದು. ಅಷ್ಟೇ ವ್ಯತ್ಯಾಸ ಬಿಟ್ಟರೆ ಮತ್ತೆ ಬೇರೆ ಯಾವುದೇ ರೀತಿಯಾದಂತಹ ವ್ಯತ್ಯಾಸಗಳು ನಾವು ಗಮನಿಸಲಿಕ್ಕೆ ಸಾಧ್ಯವಿಲ್ಲ. ಹಾಗಾದರೆ ಯುಗಾದಿಯನ್ನು ಆಚರಣೆ ಮಾಡುವುದು ಹೇಗೆ? ಇದು ಕೂಡ ಬಹಳ ಮುಖ್ಯವಾದಂಥ ವಿಚಾರ. ಯುಗಾದಿ ದಿನದಂದು ಮುಖ್ಯವಾಗಿ ನಾವು ಬೆಳಿಗ್ಗೆ ಬೇಗ ಏಳಬೇಕು, ಎದ್ದು ಅಭ್ಯಂಗ ಸ್ನಾನವನ್ನು ಮಾಡುವಂಥದ್ದು. ಯಾವಾಗಲೂ ನಾವು ಸ್ನಾನ ಮಾಡ್ತೇವೆ, ಆದರೆ ಇಂದು ನಾವು ಅಭ್ಯಂಗ ಸ್ನಾನ ಅಂದರೆ ನಾವು ಜಾತ್ರೆಗಳಲ್ಲಿ ಹಬ್ಬಗಳಲ್ಲಿ ಪ್ರತಿಯೊಂದು ಕಡೆಯಲ್ಲೂ ಕೂಡ ಸ್ವಲ್ಪ ವಿಶೇಷವಾದಂಥ ಸ್ನಾನವನ್ನು ಮಾಡುವಂಥದ್ದು ನಾವು ಕಾಣ್ತೇವೆ. ಹಾಗೆ ಅಭ್ಯಂಗ ಸ್ನಾನ ಮಾಡಬೇಕು, ಹೊಸ ಬಟ್ಟೆಗಳನ್ನು ಧರಿಸಿಕೊಳ್ಳುವುದು ಮತ್ತು ಮನೆಯನ್ನು ತಳಿರು ತೋರಣಗಳಿಂದ ಶೃಂಗಾರ ಮಾಡುವಂಥದ್ದು. ಇದರಿಂದ ಏನು ಪ್ರಯೋಜನ ಅಂತೇಳಿದರೆ ನಮಗೆ ಒಂದು ರೀತಿಯಾದಂಥ ಹಬ್ಬದ ವಾತಾವರಣ ಉಂಟಾಗ್ತದೆ. ನಮಗೆ ಅರಿವಿಲ್ಲದಂತೆ ಮನಸ್ಸಿನಲ್ಲಿ ಉತ್ಸಾಹ ಅಂತೇಳುವಂಥದ್ದು ಉಳಿತದೆ. ಇಲ್ಲದಿದ್ದರೆ ನಿನ್ನೆಯ ದಿನಕ್ಕೂ ಇವತ್ತಿನ ದಿನಕ್ಕೂ ವ್ಯತ್ಯಾಸ ಏನಂತ ಗೊತ್ತಾಗುವುದಿಲ್ಲ. ಹಬ್ಬದ ಕಳೆ ತುಂಬುವುದೇ ಅಲಂಕಾರಗಳಿಂದ, ಹೊಸ ಬಟ್ಟೆಯನ್ನು ಧರಿಸುವುದರಿಂದ, ವಿಶೇಷವಾಗಿ ಅಭ್ಯಂಗ ಸ್ನಾನ ಮಾಡುವುದರಿಂದ. ಹಾಗೆಯೇ ದೇವರಿಗೆ ವಿಶೇಷವಾಗಿ ಪೂಜೆಯನ್ನು ಮಾಡಬೇಕು. ಪ್ರತಿಯೊಬ್ಬರೂ ಪೂಜೆ ಮಾಡ್ತಾರೆ, ಆದರೆ ಅಂದು ಮಾತ್ರ ವಿಶೇಷ ಪೂಜೆಯನ್ನು ಮಾಡುವುದು, ವರ್ಷದ ಹೊಸ ಪಂಚಾಂಗವನ್ನು ಓದುವುದು. ಅಂದರೆ ಈ ಹಬ್ಬದಲ್ಲಿ ವಿಶೇಷತೆ ಅಂದರೆ ಆ ವರ್ಷದ ಹೊಸ ಪಂಚಾಂಗವನ್ನು ತರಿಸಿ ಓದುವಂಥದ್ದು ಅಥವಾ ಓದಿಸುವಂಥದ್ದು ಅಥವಾ ಕೇಳುವಂಥದ್ದು. ಇದು ಬಹಳ ಮುಖ್ಯವಾಗಿ ನಾವು ಆಚರಣೆಯಲ್ಲಿ ಅಳವಡಿಸಿಕೊಳ್ಳಬೇಕಾದಂಥ ಕ್ರಮ ಆಗಿರ್ತದೆ. ಹಾಗೆ ನಮಗೆ ಓದಲಿಕ್ಕೆ ಬರಲಿಲ್ಲ ಅಂತಾದರೆ ಸಾಮೂಹಿಕವಾಗಿ ನಾವು ಒಬ್ಬ ಜ್ಯೋತಿಷರನ್ನು ಕರೆಸಿ ನಾವೆಲ್ಲರೂ ಕುಳಿತುಕೊಂಡು ಅವರು ಹೇಳುವಂಥ ಪಂಚಾಂಗ ಶ್ರವಣವನ್ನು ಮಾಡಬೇಕು. ವಾರ್ಷಿಕ ಫಲವು ಏನು ಹೇಳ್ತಾರೆ ಅದನ್ನು ನಾವು ಕೇಳಬೇಕು. ಇದರಿಂದ ವಿಶೇಷವಾದಂಥ ಪುಣ್ಯವನ್ನು ಮತ್ತು ಒಂದು ವರ್ಷದಲ್ಲಿ ನಮ್ಮ ಆಗು ಹೋಗುಗಳ ವಿಚಾರವನ್ನು ನಮಗೆ ತಿಳಿದುಕೊಳ್ಳಿಕ್ಕೆ ಅಲ್ಲಿ ಅನುಕೂಲ ಆಗ್ತದೆ. ಹಾಗೆ ಓದಿಸಿದಂಥ ಜ್ಯೋತಿಷರಿಗೆ ಸೂಕ್ತವಾದಂತಹ ದಕ್ಷಿಣೆಯನ್ನು ನೀಡುವುದು, ಬೇವಿನೊಡನೆ ಬೆಲ್ಲವನ್ನು ನಾವು ಸೇವಿಸುವಂಥದ್ದು. ಯಾಕಂದರೆ ಮನುಷ್ಯನ ಜೀವನದಲ್ಲಿ ನಾವು ಎಷ್ಟೇ ಒಳ್ಳೆಯದಾಗಬೇಕು ಅಂತ ನಾವು ಬಯಸಿದರೂ ಕೂಡ ನಾವು ಎಣಿಸಿದಂತೆ 365 ದಿವಸವೂ ನಮಗೆ ದಿನನಿತ್ಯವೂ ಒಳ್ಳೆಯದಾಗಲಿಕ್ಕೆ ಸಾಧ್ಯ ಇಲ್ಲ. ಏನಾದರೂ ಒಂದು ರೀತಿಯಾದಂಥ ಕಷ್ಟ ಕಾರ್ಪಣ್ಯಗಳು ಮನುಷ್ಯನಿಗೆ ಬಂದೇ ಬರ್ತದೆ. ಅದಕ್ಕೆ ಹೇಳಿರುವಂಥದ್ದು ಮನಯೇವ ಕಾರಣ ಮನುಷ್ಯಾಣ ಮೋಕ್ಷ ಬಂಧ ವಿಮುಚ್ಯಯಾತು ಅಂತ. ಅಂದರೆ ನಾವು ಪ್ರತಿಯೊಂದು ಕೆಲಸಕ್ಕೂ ಮಾನಸಿಕವಾದಂಥ ಸಿದ್ಧತೆಯನ್ನು ನಾವು ಮಾಡಿಕೊಳ್ಬೇಕು. ಹಾಗಾದರೆ ಈ ಒಂದು ವರ್ಷವು ನಮ್ಮ ಮುಂದೆ ಹೋಗುವಂಥ ಸಂದರ್ಭದಲ್ಲಿ ಕಷ್ಟ ಬರಲಿ ಸುಖ ಬರಲಿ ಅದನ್ನು ನಾನು ಸಮಾನ ಮನಸ್ಥಿತಿಯಿಂದ ನಾನು ಸ್ವೀಕಾರ ಮಾಡ್ತೇನೆ ಎಂಬಂತಹ ಸಂಕಲ್ಪವನ್ನು ಮೊದಲೇ ಮಾಡಿಕೊಳ್ಬೇಕು. ಕಷ್ಟ ಬಂದರೂ ನಾವು ಅಲ್ಲಿ ಹೆಚ್ಚು ಅಳಕಲಿಕ್ಕೆ ಹೋಗಬಾರ್ದು. ಅದಕ್ಕೆ ಪೂರಕ ಎಂಬಂತೆ ಬೇವು ಕಹಿಯಾಗಿರ್ತದೆ, ಬೆಲ್ಲ ಸಿಹಿಯಾಗಿರ್ತದೆ. ಜೀವನದಲ್ಲಿ ಇವಾಗ ಎರಡೂ ಬಂದರೂ ನಾನು ಅದನ್ನು ಸಮಾನವಾಗಿ ಸ್ವೀಕರಿಸುವಂತಹ ಮನಸ್ಥಿತಿಯನ್ನು ಹೊಂದಿರುತ್ತೇನೆಂಬಂಥ ಭಾವನೆಯಿಂದ ಬೇವು ಬೆಲ್ಲವನ್ನು ಅಂದು ನಾವು ಸ್ವೀಕರಿಸುವುದಾಗಿರುತ್ತದೆ. ಆಗ ನಮಗೆ ಕಷ್ಟ ಬಂತು ಅಂತಾದರೆ ಹೆಚ್ಚು ದುಃಖ ಆಗುವುದಿಲ್ಲ. ಯಾಕಂದರೆ ನಾವು ಮೊದಲೇ ಆ ಕಷ್ಟವನ್ನು ನಾವು ಬರುತ್ತದೆ ಎಂಬಂಥ ನಿರೀಕ್ಷೆಯಲ್ಲಿ ಇರ್ತೇವೆ. ಹಾಗಿರುವಾಗ ಅದು ನಮಗೆ ಹೆಚ್ಚು ಕಷ್ಟ ಅಂತ ಅನ್ನಿಸುವುದಿಲ್ಲ. ಹಾಗಾಗಿ ಬೇವು ಬೆಲ್ಲವನ್ನು ಸೇರಿಸುವುದು. ಅಂತೆಯೇ ಕೈಯಲ್ಲಿ ಗಂಧ ಅಕ್ಷತೆಯನ್ನು ಹಿಡಿದುಕೊಂಡು ಭಗವಂತನ ಪ್ರೀತ್ಯರ್ಥವಾಗಿ 4 ಪುರುಷಾರ್ಥಗಳ ಪ್ರಾಪ್ತಿಗಾಗಿ ಸಂವತ್ಸರ ಪ್ರತಿಪತ್ತು ವ್ರತವನ್ನು ಮಾಡುವುದಾಗಿ ಶುಭ ಸಂಕಲ್ಪವನ್ನು ನಾವು ಅಂದು ಮಾಡಿಕೊಳ್ಳಬೇಕು. ದೇವರ ಪೂಜೆಯ ನಂತರ ಶಾಂತಿ ಕರ್ಮವನ್ನು ಮಾಡಿಕೊಳ್ಳುವುದು. ಇದರಿಂದ ನಾವು ಮಾಡಿದಂಥ ಎಲ್ಲ ಪಾಪ ಕರ್ಮಗಳು ಕೂಡ ಕಳೆದು ಮುಂದೆ ಆಯುಷು ತುಷ್ಟಿ ಪುಷ್ಟಿ ಇಹ ಮತ್ತು ಪರ ಸುಖ ಪ್ರಾಪ್ತಿ ಇದರಿಂದ ಹೊಂದಲಿಕ್ಕೆ ಸಹಾಯವಾಗುತ್ತದೆ. ಹಾಗಾಗಿ ದೇವರನ್ನು ಪೂಜಿಸುವಾಗ ಪ್ರಾರಂಭದಲ್ಲಿ ಬ್ರಹ್ಮದೇವರನ್ನು ಆರ್ಘ್ಯಪಾದ್ಯ ಮುಂತಾದಂತಹ ಉಪಚಾರಗಳಿಂದ ಪೂಜಿಸಬೇಕು. ಅದು ಹೇಗೆ ಅಂತ ಹೇಳಿದರೆ ಅದಕ್ಕೊಂದು ಶ್ಲೋಕ ಇದೆ. ತಸ್ಯಾಮಾದೌಚ್ಯ ಸಂಪೂಜ್ಯ ಬ್ರಹ್ಮಕಮಲ ಸಂಭವ ಪಾದ್ಯಾರ್ಘ ಪುಷ್ಪಧೂಪೈಶ್ಚ ಸರ್ವಾಲಂಕಾರಭೂಷಣೈ ಅಕ್ಷಮಾಲ ಸ್ರುವಂ ದಕ್ಷೆ ವಾಮೆ ಶುಚಕಮಂಡಲೋ ಲಂಬ ಕೂರ್ಚಂಚ ಜಟಿಲಂ ಹೈಮ ಬ್ರಾಹ್ಮಣರ್ಚಯೇತು ಅಂತ. ಅಂದರೆ ನಾವು ಪ್ರಥಮವಾಗಿ ನಾವು ದೇವರನ್ನು ಮನಸ್ಸಿನಲ್ಲಿ ಕಲ್ಪಿಸಿಕೊಳ್ಬೇಕು. ಬ್ರಹ್ಮದೇವರನ್ನು ಮನಸ್ಸಿನಲ್ಲಿ ಕಲ್ಪಿಸಿಕೊಳ್ಬೋದು. ಉದಾಹರಣೆಗೆ ಗಣಪತಿ ಅಂತ ಹೇಳಿದರೆ ನಿಮ್ಮ ಯಾವ ರೀತಿ ನಿಮಗೆ ಆಲೋಚನೆ ಬರ್ತದೆ? ಗಣಪತಿಗೆ ಸೊಂಡಿಲು, ಸ್ವಲ್ಪ ಡೊಳ್ಳು ಹೊಟ್ಟೆ, ಈ ರೀತಿಯ ನಿಮ್ಮ ಮನಸ್ಸಿಗೆ ಕಲ್ಪನೆ ಬರ್ತದೆ. ಶಿವನನ್ನು ಹೇಳಿದರೆ ಅಲ್ಲಿ ಗಂಗೆಯನ್ನು ಧರಿಸಿದವ, ಚಂದ್ರನನ್ನು ಧರಿಸಿದವ,
ಹಾಗೂ ಚರ್ಮಾಂಬರಧಾರಿ ಈ ರೀತಿಯಾದ ಕಲ್ಪನೆ ಬರ್ತದೆ. ಅದೇ ವಿಷ್ಣುವನ್ನು ನಾವು ನೆನಪು ಮಾಡಿಕೊಂಡ್ರೆ ಶಂಖ ಚಕ್ರ ಗದಾ ಪದ್ಮ ಇವನ್ನು ಧರಿಸಿದವ. ಅದೇ ರೀತಿ ಈ ಬ್ರಹ್ಮನನ್ನು ನಾವು ಮನಸ್ಸಿನಲ್ಲಿ ಚಿತ್ರಿಸಿಕೊಳ್ಬೇಕು. ಹೇಗೆ ಅಂದರೆ ಭಗವಂತನು ಅಲ್ಲಿ ಬಲಗೈಯಲ್ಲಿ ಜಪಮಾಲೆಯನ್ನು ಹಿಡಿದುಕೊಂಡು ಇರ್ತಾನೆ. ಅದನ್ನು ಹಾಗೆ ಸ್ರುವಗಳನ್ನು ಆತ ಧರಿಸಿಕೊಂಡಿರ್ತಾನೆ. ಒಂದು ಕೈಯಲ್ಲಿ ಜಪಮಾಲೆ ಮತ್ತು ಸ್ರುವವನ್ನು ಹಿಡ್ಕೊಂಡಿರ್ತಾನೆ, ಎಡಗೈಯಲ್ಲಿ ಸೃಕ್ ಕಮಂಡಲಗಳನ್ನು ಧರಿಸಿದ್ದಾನೆ. ಅಂದರೆ ಸೃ ಮತ್ತು ಸೃಕ್ ಅಂದರೆ ಹೋಮಕ್ಕೆ ಉಪಯೋಗಿಸುವ ಅದು ಉಪಕರಣಗಳು ಆಗಿರುತ್ತದೆ. ಹಾಗೆ ಉದ್ದವಾದಂತಹ ಗಡ್ಡದಿಂದಲೂ ಉದ್ದವಾದಂತಹ ಜಟೆಯಿಂದಲೂ ಮತ್ತು ಕೂಡಿ ಸ್ವರ್ಣವರ್ಣದಿಂದ ವಸ್ತ್ರಾಲಂಕಾರಗಳಿಂದ ಆತ ಕಂಗೊಳಿಸುತ್ತಿದ್ದಾನೆ ಎಂಬ ಕಲ್ಪನೆಯನ್ನು ನಾವು ಮನಸ್ಸಿನಲ್ಲಿ ಮಾಡಿಕೊಂಡು ಆ ರೂಪದಲ್ಲಿ ನಾವು ಅವನನ್ನು ಅಲ್ಲಿ ಕಲ್ಪಿಸಿಕೊಂಡು ಧ್ಯಾನಿಸಬೇಕು, ಪೂಜಿಸಬೇಕು. ಹೇಗೆ ಪೂಜಿಸಬೇಕು? ಅಂತಹ ಭಗವಂತನನ್ನು ಯಾವ ರೀತಿ ಧ್ಯಾನಿಸಬೇಕು ಅಂದರೆ ಓಂ ತತ್ಸತ್ ಬ್ರಹ್ಮಣೇ ನಮಃ ಎಂಬಂತಹ ಮಂತ್ರದಿಂದ ಆತನನ್ನು ಪೂಜಿಸಬೇಕು. ಹಾಗೆ ಬ್ರಹ್ಮ ಗಾಯತ್ರಿಯಿಂದಲೂ ಆ ದೇವನನ್ನು ಅರ್ಚಿಸುವುದು ವಿಶೇಷವಾದಂತಹ ಪುಣ್ಯವನ್ನು ಪಡೆದುಕೊಳ್ಳಿಕ್ಕೆ ಅಲ್ಲಿ ಸಾಧ್ಯವಾಗ್ತದೆ. ಹಾಗೆ ಕಲ, ನಾಡಿ, ಮುಹೂರ್ತ ಮುಂತಾದಂಥ ಅವಯವಗಳಿಂದ ಕೂಡಿದ ಕಾಲಪುರುಷನನ್ನು ನಮಸ್ಕಾರಂತವಾದಂತಹ ನಾಮಗಳಿಂದ ನಾವು ಆ ದಿನ ವಿಶೇಷವಾಗಿ ಪೂಜಿಸಬೇಕು. ಅಂದು ಭಗವಂತನು ಮತ್ಸ್ಯಾವತಾರವನ್ನು ತಾಳಿದಂತಹ ದಿನ. ಯಾಕಂದರೆ ಮತ್ಸ್ಯಾವತಾರ ಅಂತ ಹೇಳುವಂಥದ್ದು ಅವತಾರಗಳಲ್ಲಿ ಅತ್ಯಂತ ವಿಶೇಷವಾದ್ದು. ಯಾಕೆ ಭಗವಂತ ಮತ್ಸ್ಯಾವತಾರವನ್ನು ತಾಳಿದಂತಾದರೆ ಅಂದರೆ ಈ ಪ್ರಪಂಚ ಅಂತ ಹೇಳುವಂಥದ್ದು ಸಂಪೂರ್ಣವಾಗಿ ಜಲಪ್ರಳಯವಾಗುವಂಥ ಸಂದರ್ಭದಲ್ಲಿ ಮತ್ತೆ ಪ್ರಪಂಚವನ್ನು ಸೃಷ್ಟಿಸಲೋಸುಗ ಇಲ್ಲಿರುವಂತಹ ವಿಶೇಷವಾದಂಥ ಕೆಲವು ಬೀಜಗಳನ್ನು ಸಂಗ್ರಹಿಸುವುದಕ್ಕಾಗಿ ಆತ ಮತ್ಸ್ಯಾವತಾರವನ್ನು ತಾಳಿದಂತಹ ಒಂದು ಸಂದರ್ಭ. ಅದನ್ನೇ ಹೇಳ್ತಾರೆ, ಆತನು ಮತ್ಸ್ಯಾವತಾರವನ್ನು ಮಾಡಿದಂತಹ ದಿನ ಅದಾಗಿರುತ್ತದೆ. ಶ್ರೀರಾಮನು ವನವಾಸದಿಂದ ಹಿಂದಿರುಗಿದ ದಿನ ಅದಾಗಿರುತ್ತದೆ. ವಸುವೆಂಬ ರಾಜನಿಗೆ ವಸ್ತ್ರ ಅಲಂಕಾರಗಳನ್ನು ಇಂದ್ರನು ಅನುಗ್ರಹಿಸಿದ ದಿನ ಇದಾಗಿರುತ್ತದೆ. ಇವರೆಲ್ಲ ಯವಿಷ್ಟ ಎಂಬ ಅಗ್ನಿಯನ್ನು ಆವಾಹನೆ ಮಾಡಿ ಸ್ವಾಹಾಂತ ನಾಮಗಳಿಂದ ಹೋಮವನ್ನು ಮಾಡಬೇಕು. ಇದು ವಿಶೇಷವಾದಂಥ ಫಲವನ್ನು ನಮಗೆ ನೀಡುತ್ತದೆ. ಹಾಗೆ ಅಂದು ವಿಶೇಷವಾಗಿ ಪಂಚಾಂಗವನ್ನು, ನೀರಿನ ಪಾತ್ರೆಯನ್ನು ನಾವು ದಾನ ಮಾಡಬೇಕು. ಎಲ್ಲ ಜಾತಿಯ ಬಡಬಗ್ಗರಿಗೂ ಕೂಡ ಅಲ್ಲಿ ಯಥೋಚಿತವಾದಂತಹ ದಾನಾದಿಗಳನ್ನು ಮಾಡಬೇಕು. ಸಂವತ್ಸರವು ಕಾಲಮಾನದ ವಿಶಿಷ್ಟವಾದಂತಹ ರೂಪ. ಆದುದರಿಂದ ಅದರ ಪ್ರಾರಂಭದ ದಿವಸಗಳಲ್ಲಿ ಕಾಲಪುರುಷನನ್ನು, ಪ್ರಜಾಪತಿಯನ್ನು ಒಟ್ಟಿಗೆ ಪೂಜಿಸುವುದು ನಮ್ಮ ಸನಾತನ ಸಂಸ್ಕೃತಿಯಾಗಿದೆ. ಏಕೆ ಅಂದರೆ ಸಂವತ್ಸರವು ಪ್ರಜಾಪತಿಯ ಪ್ರತಿಮೆಯು ಪ್ರಜಾಪತಿಯ ಸಂವತ್ಸರವೇ ಆಗಿದ್ದಾನೆ ಎಂದು ವೇದಗಳು ಅಲ್ಲಿ ಉದ್ಘೋಷಿಸಲ್ಪಟ್ಟಿದೆ. ಆದ್ದರಿಂದ ಓ ಭಗವಂತ, ಧರ್ಮಾರ್ಥ ಕಾಮಗಳನ್ನು ಸಾಧಿಸುವುದಕ್ಕೂ ಮತ್ತು ಕಾಲವನ್ನು ದಾಟಿಸಿ ಬಿಡುವಂತಹ ಮಹೋದಯಕ್ಕೂ ನೀನು ಉಪಯೋಗಿಸಿಕೊಳ್ಳುವಂಥ ಶಕ್ತಿಯನ್ನು ನಮಗೆ ಪರಿಪಾಲಿಸಬೇಕು, ದಯಪಾಲಿಸಬೇಕು ಅಂತ ಹೇಳಿ ಅಲ್ಲಿ ಭಗವಂತನನ್ನು ನಾವು ಕೇಳುವಂಥ ಸಂದರ್ಭ ಅದಾಗಿರ್ತದೆ. ಹಾಗೆ ತಿಥಿ, ವಾರ, ನಕ್ಷತ್ರ, ಯೋಗ, ಕರಣ ಇವುಗಳು ಕಾಲಕೋಶದ ಪಂಚಾಂಗಗಳಾಗಿರುತ್ತವೆ. ಇವುಗಳ ಜ್ಞಾನದೊಡನೆ ಪ್ರತಿದಿನವೂ ಕರ್ಮಾಂಗಗಳನ್ನು ಮಾಡಿಕೊಳ್ಬೇಕು. ಯಾಕಂದರೆ ನಾವು ದಿನನಿತ್ಯವೂ ಪಂಚಾಂಗವನ್ನು ನೋಡಬೇಕು, ಪಂಚಾಂಗದಲ್ಲಿರುವಂಥ ವಿಷಯವನ್ನು ಅಧ್ಯಯನ ಮಾಡಬೇಕು. ಹಾಗೆ ಇಂದು ಯುಗಾದಿಯಂದು ಪಂಚಾಂಗವನ್ನು ಮಾತ್ರವಲ್ಲದೆ ಇಡೀ ಸಂವತ್ಸರದ ಗ್ರಹ, ನಕ್ಷತ್ರ ಮುಂತಾದವುಗಳ ಸಾಮಾನ್ಯವಾದಂಥ ಯೋಗವನ್ನು ಕೇಳಿ ತಿಳಿದೆವಾದರೆ ಅದಕ್ಕೆ ತಕ್ಕಂತೆ ವರ್ಷದ ಯೋಜನೆ ಹಾಕಿಕೊಳ್ಳುವುದಕ್ಕೆ ಅದು ಸಹಾಯವಾಗುತ್ತದೆ. ಯಾಕೆನಂದರೆ ನಾವು ಪ್ರತಿನಿತ್ಯವೂ ಪಂಚಾಂಗ ನೋಡ್ತೇವೆ. ಭರಣಿ ಯಾವ ಗಳಿಗೆ ಯಾವಾಗ, ಕೃತಿಗೆ ಯಾವಾಗ, ಇವೆಲ್ಲವನ್ನು ನಾವು ತಿಳ್ಕೊಳ್ತೇವೆ. ಹಾಗೆ ಯಮಗಂಡ ಕಾಲ ಯಾವುದು, ಇಂಥದ್ದ ವಿಷಯಗಳನ್ನೆಲ್ಲ ನಾವು ತಿಳ್ಕೊಳ್ಳುವಂಥದ್ದು ಸಾಮಾನ್ಯ. ಆದರೆ ಇಂದು ವಿಶೇಷವಾಗಿ ಇಡೀ ವರ್ಷದ ವಿಚಾರಗಳನ್ನು ನಾವು ಪಂಚಾಂಗ ಶ್ರವಣವನ್ನು ಮಾಡುವುದರ ಮೂಲಕ ನಾವು ಅದನ್ನು ತಿಳಿದುಕೊಳ್ಳಲಿಕ್ಕೆ ಸಾಧ್ಯ ಉಂಟು. ಹಾಗಾಗಿ ನಾವು ಈಗ ಈ ವರ್ಷದ ಪ್ಲವ ಸಂವತ್ಸರದ ನಾವು ಫಲವನ್ನು ಪಂಚಾಂಗ ಓದುವ ಮೂಲಕ ತಿಳಿದುಕೊಳ್ಳುವುದಾದರೆ ಹಾಗಾದರೆ ಈ ವರ್ಷದ ಫಲ ಹೇಗಿದೆ ಎಂಬುದನ್ನು ನಾವು ವೀಕ್ಷಕರಿಗೆ ತಿಳಿಸುವುದಾದರೆ ಇಲ್ಲಿ ಹೇಳಲ್ಪಟ್ಟಂತೆ ಸ್ವಸ್ತಿ ಶ್ರೀಮನ್ನಾರಾಯಣನ ನಾಭಿ ಕಮಲ ಸಂಜಾತ ಬ್ರಹ್ಮನ ಪರವೆಂಬಾಯು ಪ್ರಮಾಣದ 100 ವರ್ಷಗಳು ಇಲ್ಲಿಗೆ ಪದ್ಮಕಲ್ಪವೆಂಬ ಪ್ರಥಮ ಪರಾರ್ಥವು ಮುಗಿದು ದ್ವಿತೀಯ ಪರಾರ್ಥದ 59ನೇ ವರ್ಷದ ಮೊದಲ ಹಗಲಾದ ಈ ಶ್ವೇತ ವರಾಹ ಕಲ್ಪದಲ್ಲಿ
ಸ್ವಯಂಭುವಾದಿ 6 ಮನ್ವಂತರಗಳು ಕಳೆದು 7ನೆಯ ವೈವಸ್ವತ ಮನ್ವಂತರದಲ್ಲಿ 27ನೆಯ ಮಹಾಯುಗ ಚಕ್ರಗಳು ಕೂಡ ಗತಿಸಿ 28ನೆಯ ಮಹಾಯುಗದಲ್ಲಿ ಕೃತ ತ್ರೇತ ದ್ವಾಪರಗಳೆಂಬ ಯುಗಪಾದಗಳ ಕಾಲವು ಮುಗಿದು 4ನೆಯ ಪಾಲವಾದಂಥ ಈ ಕಲಿಯುಗವು ಬಂದಿದೆ. ಈಗ ನಾವು ಕಲಿಯುಗದಲ್ಲಿ ಇದ್ದೇವೆ, ಕಲಿಯುಗದಲ್ಲಿ ನಾವು ಅನುಭವಿಸುತ್ತಾ ಇದ್ದೇವೆ. ಹಾಗೆ ಅದರಲ್ಲಿಯೂ 5122 ವರ್ಷಗಳು ಮುಕ್ತಾಯಗೊಂಡು ಶಾಲಿವಾಹನ ಶಕವರ್ಷ 1944ನೇ ಪ್ಲವ ಸಂವತ್ಸರ ಆರಂಭಗೊಂಡಿದೆ. ಅಂದರೆ ಇಂದಿನಿಂದ ಪ್ಲವ ಸಂವತ್ಸರವನ್ನು ನಾವು ಅನುಭವಿಸುತ್ತೇವೆ. ಪ್ಲವ ಸಂವತ್ಸರವು ಪ್ರಾರಂಭಗೊಂಡಿತು. ಹಾಗಾದರೆ ಜನ್ಮಾಂತರಿಯ ಕರ್ಮ ಫಲಭೋಕ್ತನಾದ ಈ ಮನುಷ್ಯ, ಅಂದರೆ ಮನುಷ್ಯ ಅಂತ ಹೇಳುವಂಥದ್ದು ಪೂರ್ವಜನ್ಮದಲ್ಲಿ ಅನೇಕ ಪಾಪ ಪುಣ್ಯಗಳನ್ನು ಮಾಡಿಕೊಂಡಿರ್ಬೋದು. ಆದರೆ ಈ ಮನುಷ್ಯ ಮತ್ತೆ ಮತ್ತೆ ಹುಟ್ಟುವಂಥದ್ದು ಯಾವುದಕ್ಕಂದರೆ ಅವನು ಮಾಡಿದಂಥ ಪಾಪವನ್ನು ಅನುಭವಿಸುವುದಕ್ಕಾಗಲಿ ಅಥವಾ ಅವನು ಮಾಡಿದಂಥ ಪುಣ್ಯವನ್ನು ಅನುಭವಿಸುವುದಕ್ಕಾಗಲಿ ಮನುಷ್ಯ ಮತ್ತೆ ಮತ್ತೆ ಹುಟ್ಟಿ ಬರುತ್ತಾನೆ. ಅದನ್ನೇ ಇಲ್ಲಿ ಹೇಳ್ತಾರೆ, ಜನ್ಮಾಂತರೀಯ ಕರ್ಮ ಫಲಭೋಕ್ತನಾದಂಥ ಈ ಮನುಜ ಭವಿಷ್ಯ ಚಿಂತೆಯುಳ್ಳವನಾಗಿ, ಮನುಷ್ಯನಿಗೆ ಮಾತ್ರ ಇದು ತಿಳ್ಕೊಳ್ಳಿಕ್ಕೆ ಸಾಧ್ಯ, ಮುಂದೆ ಹೇಗಾಗಲಿಕ್ಕೆ ಏನಾಗ್ತದೆ, ಮುಂದೆ ಏನಾಗಬಹುದು, ಇವನ್ನು ತಿಳಿದುಕೊಳ್ಳಿಕ್ಕೆ ಮನುಷ್ಯ ವರ್ಗದಿಂದ ಸಾಧ್ಯ ಹೊರತು ಪ್ರಾಣಿಗಳಿಂದ ಇದು ಸಾಧ್ಯವಿಲ್ಲ. ಹಾಗಾಗಿ ಆ ಮನುಷ್ಯ ಚಿಂತೆ ಉಳ್ಳವನಾಗಿ ಈ ವರ್ಷದಲ್ಲಿ ಆಗುವ ಸುಖ ದುಃಖಾದಿ ಫಲಗಳನ್ನು ಪೂರ್ವಭಾವಿಯಾಗಿ ತಿಳಿದು ಮೊದಲೇ ನಾವು ಅದನ್ನು ತಿಳಿದುಕೊಂಡು ಅದನ್ನು ಮನುಷ್ಯನಿಗೆ ಒಂದು ಕುತೂಹಲವೂ ಇರ್ತದೆ. ನಾವು ಭವಿಷ್ಯವನ್ನು ತಿಳ್ಕೊಳ್ಳೋದು, ಭವಿಷ್ಯ ಹೇಳ್ತೇವೆ ಅಂದರೆ ಎಲ್ಲರೂ ಮುಗಿ ಬೀಳ್ತಾರೆ. ಯಾಕಂದರೆ ಅದೊಂದು ರೀತಿಯಾದಂಥ ಕುತೂಹಲ ಮನುಷ್ಯನಲ್ಲಿ ಇದ್ದೇ ಇರುತ್ತದೆ. ಅದರಂತೆಯೇ ಕುತೂಹಲದಿಂದ ವರ್ಷಾದಿಯಲ್ಲಿ ಪಂಚಾಂಗ ಪಠಣವನ್ನು ಮನುಷ್ಯ ಮಾಡುವನು, ಅದನ್ನು ಕೇಳುವನು. ಇದರಿಂದ ಏನು ಪ್ರಯೋಜನ? ಹಾಗಾದರೆ ಪಂಚಾಂಗ ಶ್ರವಣವನ್ನು ಮಾಡುವುದರಿಂದ ಏನು ಪ್ರಯೋಜನ ಅಂದರೆ, ಇದರಿಂದ ಮಳೆ, ಈ ವರ್ಷ ಎಷ್ಟು ಮಳೆ ಆಗ್ಬೋದು, ಎಷ್ಟು ಬೆಳೆಯು ಬೆಳಿಬೋದು, ಹಾಗೆ ಏನು ಆಗಬಹುದು, ಏನು ಹೋಗಬಹುದು, ಆದಾಯ ವೆಚ್ಚಗಳ ಲೆಕ್ಕಾಚಾರ, ವಾರ್ಷಿಕ ಕರ್ತವ್ಯ ಯೋಜನೆ ಇತ್ಯಾದಿಗಳನ್ನು ರೂಪಿಸಿಕೊಳ್ಳಲು ಈ ವರ್ಷ ಫಲ ಅಂತ ಹೇಳುವಂಥದ್ದು ಸಹಕಾರಿಯಾಗಿದೆ. ಆದ್ದರಿಂದ ಯಾರಾದರೂ ಕೂಡ ನಮ್ಮ ವರ್ಷ ಭವಿಷ್ಯ ಹೇಗಿಂತೆ ಅಂತ ನೋಡಿಕೊಳ್ಳಿಕ್ಕೆ ಎಲ್ಲರೂ ಕೂಡ ಆಸಕ್ತರಾಗಿರ್ತಾರೆ. ಆದರೆ ಇದು ಯಾವಾಗಲೂ ತಿಳ್ಕೊಳ್ಳುವುದಕ್ಕಿಂತ ಯುಗಾದಿಯ ದಿನದಲ್ಲಿ ತಿಳ್ಕೊಳ್ಳುವುದು ಪರಮಶ್ರೇಷ್ಠವಾದಂಥ ವಿಚಾರ. ಅದನ್ನೇ ಇಲ್ಲಿ ಉಲ್ಲೇಖಿಸುವುದಾದರೆ ಅಥವಾ ಅದನ್ನು ಹೇಳುವುದಾದರೆ, ಈ ಪ್ಲವ ಸಂವತ್ಸರವು ಪ್ರಭಾವಾದಿ ಸಂವತ್ಸರ ಚಕ್ರದಲ್ಲಿ 35ನೆಯದಾಗಿದ್ದು ಇದರಲ್ಲಿ ರಾಜಮಂತ್ರಿಗಳ ಸ್ಥಾನವನ್ನು ಕುಜನೊಬ್ಬನೇ ಇಲ್ಲಿ ಹೊಂದುತ್ತಾನೆ. ನಾನು ಆಗಲೇ ಹೇಳಿದೆ, ಯುಗಾದಿ ಯಾವ ವಾರ ಬರ್ತದೋ ಆ ವಾರವನ್ನು ಆಳುವ ಅಥವಾ ಆ ವಾರದ ಅಧಿಪತಿಯೇ ಮುಂದೆ 1 ವರ್ಷಕ್ಕೆ ಅವನು ರಾಜ್ಯವನ್ನು ಆಳುತ್ತಾನೆ ಅಂತ. ಹಾಗಾಗಿ ಇಂದು ಮಂಗಳವಾರದಲ್ಲಿ ಯುಗಾದಿ ಬಂದದ್ದರಿಂದ ಇಲ್ಲಿಯೂ ಹೇಳ್ತಾರೆ, ಕುಜನೊಬ್ಬನೇ ಇಂದು ವಹಿಸಿಕೊಂಡಿರುವನು. ಸೌರ ಚಾಂದ್ರ ಪಕ್ಷಗಳೆರಡರಲ್ಲಿಯೂ ಇದು ಸಮಾನವೇ ಅಂತರದ ಅಧಿಕಾರಿಗಳಾಗಿ ಸೇನೆಗೆ ಚಂದ್ರ, ಸೇನೆಗೆ ಅಧಿಕಾರಿಯಾಗಿ ಚಂದ್ರನು, ಸೈನ್ಯಕ್ಕೆ ಶುಕ್ರ, ಬೆಲೆಗೆ ಕುಜ, ಧಾನ್ಯಾಧಿಪತಿ ಬುಧ ಮತ್ತು ಮೇಘಾಧಿಪ ಚಂದ್ರ, ರಸಪತಿ ರವಿ, ನೀರಸ ನಾಯಕ ಶುಕ್ರನಿರುವನು. ಆನೆ, ಕುದುರೆ, ಹಾವು, ಪಕ್ಷಿ, ಕ್ಷತ್ರಿಯ, ವಿಶ್ವಕರ್ಮ, ಕೋಶ, ಯುದ್ಧ, ರಥ, ಶಸ್ತ್ರ, ಆಜ್ಞಾ ನಿಯಂತ್ರಕ, ಸ್ವರ್ಣ ಪರೀಕ್ಷೆ, ರಾತ್ರಿ ಚಾರಿಗಳಿಗೆಲ್ಲ ಕುಜನೇ ಒಡೆಯನಾಗಿರುವನು. ಈ ಬಾರಿ ಹಾಗಾದರೆ ಹೆಚ್ಚಿನ ಅಧಿಕಾರವನ್ನು ಕುಜನೇ ಇಟ್ಟುಕೊಂಡಿರುತ್ತಾನೆ. ಹಾಗೆ ವ್ಯಾಪಾರ, ಹಳ್ಳಿ, ಬಟ್ಟೆ, ಬರಿ ಇತ್ಯಾದಿಗಳ ಅಧಿಪತ್ಯವು ಶನಿಯ ಪಾಲಿಗೆ ಸಂದಿದೆ. ಚಂದ್ರನು ದಂಡನಾಯಕನಾಗಿ, ಬುಧನು ಮೃಗಪತಿಯಾಗಿ, ಗುರುವು ಲೆಕ್ಕ ಪರಿಶೋಧಕನಾಗಿ, ರವಿ ಮಾಂಗಲ್ಯದೊಡೆಯನಾಗಿ ನಿಯುಕ್ತನಾಗಿರುವನು. ಒಟ್ಟಿನಲ್ಲಿ ಕೆಡುಕು ಸಂಭವ ಹೆಚ್ಚಾಗಿದ್ದರೂ ಕೂಡ ದುಡುಕಿನ ಕಡೆ ಎಡೆ ಇರದು. ಹೆಚ್ಚು ಹಾನಿಂತ ಕಂಡು ಬಂದರೂ ಅದಕ್ಕೇನೋ ಒಂದು ಸ್ವಲ್ಪ ಪರಿಹಾರವಾಗಿ ಸ್ವಲ್ಪ ಅಲ್ಲಿ ವ್ಯತ್ಯಾಸಗಳು ಆಗಲಿಕ್ಕಿಲ್ಲ. ಹಾಗೆ ರಾಜನಾಗಿ, ಮಂತ್ರಿಯಾಗಿ, ಆಜ್ಞಾಕಾರನಾಗಿ ಕುಜನು ಕ್ಷಾತ್ರ ತೇಜಸ್ಸನ್ನು ವರ್ಜಿಸುವುದುಂಟು. ಯಾಕಂದರೆ ಕುಜ ಅಂತ ಹೇಳುವಂಥದ್ದು ಒಂದು ರೀತಿಯಾದಂಥ ಪರಾಕ್ರಮಿ. ಯಾಕಂದರೆ ನಾವು ಯಾರಾದರೂ ಸೈನ್ಯಕ್ಕೆ ಸೇರಬೇಕಿದ್ರೆ ಅವನ ಜಾತಕ ನೋಡಿದರೆ ಅವನಿಗೆ ಕುಜ ಅಂತ ಹೇಳುವಂಥದ್ದು ಪ್ರಭಾವಶಾಲಿ ಆಗಿದ್ದರೆ ಅವನು ಸೈನ್ಯಕ್ಕೆ, ಪೊಲೀಸ್ ಇತ್ಯಾದಿ ಕೆಲಸಕ್ಕೆ. ಹಾಗೆ ಇಂದು ಕುಜನು ರಾಜನಾಗಿರುವುದರಿಂದ ಸೈನ್ಯಕ್ಕೆ ಹೆಚ್ಚಿನದಾದಂಥ ಬಲ ಬರ್ತದೆ, ಹೆಚ್ಚಿನದಾದಂಥ ಶಕ್ತಿ ದೇಶಕ್ಕೆ ತುಂಬುತ್ತದೆ. ಆ ಕಾರಣದಿಂದ ಪ್ರವರ್ತಕರು, ರಾಜಕೀಯ ವ್ಯಕ್ತಿಗಳು ಹೆಚ್ಚಿನದಾದಂಥ ಉತ್ಸಾಹವನ್ನು ತೋರ್ತಾರೆ. ಹಾಗೆ
ಅಲ್ಲಲ್ಲಿ ವಂಚನಾಪರತೆಯು ಕೂಡ ಕಂಡುಬರಬಹುದು. ದರೋಡೆ ಇತ್ಯಾದಿಗಳು ಉಂಟಾಗಬಹುದು. ಅಗ್ನಿಯ ಆಕಸ್ಮಿಕ ಶಸ್ತ್ರಾಸ್ತ್ರಗಳ ಕಣ್ಣಿಲಾಟವೂ ಕೂಡ ಕಂಡುಬರಬಹುದು. ಗಡಿಯಲ್ಲಿ ಉದ್ವಿಗ್ನತೆ ಮತ್ತೆ ಪ್ರಾರಂಭವಾಗಬಹುದು. ಪಶ್ಚಿಮೋತ್ತರ ಭಾಗದಲ್ಲಿ ರೋಗ ರುಜಿನಗಳ ಕಾಟ ವಿಶೇಷವಾಗಿ ಹೆಚ್ಚಾಗುವುದು. ಉತ್ತರ ಈಶಾನ್ಯ ಭಾಗದಲ್ಲಿ ಗಡಿ ಕಲಹ ಅಂತೇಳುವಂಥದ್ದು ಅದು ಮಿತಿ ಮೀರ್ತದೆ, ಹದ ಮೀರುತ್ತದೆ ಎಂಬುದಾಗಿ ಹೇಳ್ತಾರೆ. ಹಾಗೆ ಆದರೂ ಸೈನ್ಯಾಧಿಪತ್ಯ ಚಂದ್ರನಿಗಿದ್ದು ಸಮಾವಧಾನತೆ ಮೆರೆಯಲಿದೆ. ಒಂದು ವೇಳೆ ಕುಜನಿಂದ ಅಲ್ಲಿ ಉದ್ವಿಗ್ನತೆ ಉಂಟಾದರೂ ಕೂಡ ಚಂದ್ರನು ಸಮಾಧಾನಕರನಾದ್ದರಿಂದ ಅದು ಮುಂದೆ ಸಮಾಧಾನಗೊಳ್ಳುವಂಥ ಸಾಧ್ಯತೆ ಹೆಚ್ಚಾಗುತ್ತದೆ. ಬಹುಶಃ ಈ ವರ್ಷ ಭಯವೇ ಧರ್ಮದ ಮೂಲವೆಂದೆನಿಸಿ ಅನೇಕ ಧಾರ್ಮಿಕ ಪ್ರಕ್ರಿಯೆಗಳಿಗೆ ಜನ ಮೊರೆ ಹೋಗ್ತಾರೆ. ಯಾಕಂದರೆ ಕಷ್ಟ ಬಂದಾಗ ಅಲ್ಲಿ ವೆಂಕಟರಮಣ ಅಂತ, ಸಂಕಟ ಬಂದರೆ ವೆಂಕಟರಮಣ ಅಂತ. ಅದೇ ರೀತಿ ಜನರಿಗೆ ಕಷ್ಟಗಳು ಬಂದಾಗೆ ಹೆಚ್ಚೆಚ್ಚು ಧಾರ್ಮಿಕ ಕಾರ್ಯಗಳನ್ನು ಮಾಡಲಿಕ್ಕೆ ಈ ವರ್ಷ ಜನರು ಮನ ಮಾಡುವಂಥ ಸಂಭವ ಹೆಚ್ಚು ಕಾಣ್ತದೆ. ಮೇಘಾಧಿಪತಿಯಾಗಿ ಚಂದ್ರ ಪಶ್ಚಿಮೋತ್ತರ ಭಾಗದಲ್ಲಿ ಜಲಪ್ರಳಯದಂತೆ ಮಳೆ ಸುರಿಸಬಹುದು. ಧಾನ್ಯಾಧಿಪತಿಯಾಗಿ ಬುಧ ಶುಕ್ರರು ಅದರ ಸಮೃದ್ಧಿಯನ್ನು ಉಂಟು ಮಾಡಿದರು. ಬೆಲೆ ಏರುಪೇರಿಗೆ ಕುಜ ಕಾರಣನಾಗಿ ಬೇಕಾದ ವಸ್ತುಗಳು ಬೇಕಾದ ಕಾಲಕ್ಕೆ ಸಿಗದೆ ಹೋಗುವಂಥ ಸಂದರ್ಭಗಳು ಹೆಚ್ಚು ಉಂಟಾದವು. ಹಾಗೆ ಬೆಳ್ಳಿ, ಬಂಗಾರ, ಸೌಂದರ್ಯವರ್ಧಕಗಳು, ಹತ್ತಿ, ಬಟ್ಟೆ, ಪರಿಮಳ ದ್ರವ್ಯ ಮುಂತಾದವುಗಳು ಸ್ವಲ್ಪ ಬೆಲೆಯು ಏರಿಕೆಯನ್ನು ಪಡೆದವು. ಕಬ್ಬಿಣ, ತಾಮ್ರ, ಸೀಸ ಹಾಗೂ ಹಗುರ ಪದಾರ್ಥ, ಆಟಿಕೆಗಳು, ಲೇಖನ ಸಾಮಗ್ರಿಗಳು ಅವು ಹಿಂದಿನ ಸ್ಥಿತಿಯನ್ನೇ ಕಾಪಾಡಿಕೊಂಡು ಬರ್ತವೆ. ಕಬ್ಬಿಣ, ತಾಮ್ರ, ಸೀಸ ಹಾಗೂ ಹಗುರ ಪದಾರ್ಥ, ಆಟಿಕೆಗಳು ಅವು ಕೂಡ ಸಮಾಗತಿಯಲ್ಲಿ ನಿಲ್ಲುತ್ತವೆ. ಹಾಗೆ ಮಕರ, ಕುಂಭ ರಾಶಿಯಲ್ಲಿ ಸಂಚಾರ ಮಾಡುವಂಥ ಗುರುವಿನಿಂದ ದೇಶ ಸುಭಿಕ್ಷೆಯಾಗ್ಬೋದು. ಯಾಕಂದರೆ ಗುರು ಅಂತ ಹೇಳುವಂಥದ್ದು ಒಳ್ಳೆಯದು ಮಾಡಲಿಕ್ಕೆ ಇರುವವನು, ಅವನು ಒಳ್ಳೆಯದನ್ನು ಮಾಡಿಯಾನು. ಶನಿಯು ಮಕರ ರಾಶಿ ಸಂಚಾರವು ಕೂಡ ಪ್ರಜಾಕ್ಷೇಮಕ್ಕೆ ಕಾರಣವಾಗುವುದು. ಆದರೆ ಪೂರ್ವೋತ್ತರ ಭಾಗದ ದೇಶಗಳು ಪಶ್ಚಿಮೋತ್ತರ ಭಾಗಕ್ಕೆ ಪ್ರಜಾಹಾನಿಯನ್ನು ಉಂಟು ಮಾಡಿತ್ತು ಎಂಬಂಥ ಎಚ್ಚರಿಕೆಯನ್ನು ನಾವು ಗಮನಿಸಬೇಕು. ಆದರೆ ಪೂರ್ವೋತ್ತರ ಭಾಗಗಳು ಅಲ್ಲಿ ಪ್ರಜಾಹಾನಿಯನ್ನು ಪಡೆದರೂ ಕೂಡ ಮುಂದೆ ಸಂಕ್ರಾಂತಿಯ ಕಾಲಪುರುಷನು ಮಹೋದರಿ ಎಂಬ ಹೆಸರಿನಿಂದ ಆಳುವವರ ಪ್ರಾಧಾನ್ಯಕ್ಕೆ ಧಕ್ಕೆ ತಂದ. ಆಳುವವರಿಗೆ ಅಲ್ಲಿ ಯಾವುದೇ ರೀತಿಯಾದಂಥ ತೊಂದರೆಯೂ ಬರಬಹುದು. 8 ಕೈಗಳ ಕೋರೆ ಹಲ್ಲಿನ ತೊಂಡೆ ತುಟಿಯ 4 ಮುಖದ ನೀಲವರ್ಣದ ಕಾಲಪುರುಷನು ಜ್ಯೋತಿಷ್ಯತಿ ತೈಲ್ಯ ಬಳಿದುಕೊಂಡು ಸರಸ್ವತಿ ನದಿಯಲ್ಲಿ ಮಿಂದು ಚೌಕಳಿ ಬಣ್ಣದ ಬಟ್ಟೆಯನ್ನೊಟ್ಟಿ ಚಂದ್ರನ ಪೂಸಿ ಬಾಗುಹಳು ಮತ್ತು ಮುಡಿದು ಭಕ್ಷ್ಯವನ್ನುಂಡು ಬೆಳ್ಳಿಯಾಭರಣವನ್ನು ತೊಟ್ಟು ಹಣೆಯಲ್ಲಿ ಲಾಕ್ಷ್ಯತೆಯನ್ನು ಇಟ್ಟುಕೊಂಡು ಖಡ್ಗ ಚಿಂದಿವಾಲವೆಂಬಂಥ ಆಯುಧಧಾರಿಯಾಗಿ ಸೂಕರವನ್ನೇರಿ ಬೇರೆ ಮದ್ದಳೆ ಧ್ವನಿಗಳನ್ನು ಆಲಿಸುತ್ತಾ ಮತ್ತು ಚಂಗೂಡಿಯಲ್ಲಿ ಲಜ್ಞಾನನಾಗಿ ದಕ್ಷಿಣ ದಿಕ್ಕಿಗೆ ಅಲ್ಲಿ ಆತ ಪ್ರಯಾಣ ಮಾಡ್ತಾನೆ. ಈ ಕಾಲಪುರುಷನು ದಕ್ಷಿಣ ದಿಕ್ಕಿಗೆ ಪ್ರಯಾಣವನ್ನು ಮಾಡುವಂಥದ್ದು. ಆದ್ದರಿಂದ ಇದು ಮುಖ್ಯವಾಗಿ ಗಮನಿಸಬೇಕು. ಈತ ಉಂಡಿಟ್ಟು ಉಪಯೋಗಿಸಿದ ಪದಾರ್ಥಗಳು ನಷ್ಟ, ಇಲ್ಲವೇ ಅಲ್ಪವಾಗಿ ಬೆಳೆದು ಅದು ತುಟ್ಟಿಯಾದೀತು. ಈತ ಹೋದ ದೇಶ ಕ್ಲೇಶವನ್ನು ಪಡೆಯುವುದು. ದಕ್ಷಿಣಕ್ಕೆ ಹೋದಂತಹ ಕಡೆಯಲ್ಲಿ ಆ ದಿಕ್ಕಿನ ದೇಶಗಳು ಕ್ಲೇಶವನ್ನು ಹೊಂದವು. ಹಾಗಾಗಿ ಸೂಕ್ಷ್ಮವಾಗಿ ಹೇಳಿದಂಥ ಈ ಯುಗಾದಿ ಫಲವನ್ನು ವೀಕ್ಷಕರು ಕೇಳಿದ್ದರಿಂದ ಏನು ಪ್ರಯೋಜನ ಅಂದರೆ, ಯುಗಾದಿಯಂದು ಈ ಫಲವನ್ನು ಕೇಳಿದಂತಹ ವೀಕ್ಷಕರಿಗೆ, ಕೇಳುಗರಿಗೆ ವರ್ಷವಿಡೀ ದುಃಖ ದುಮ್ಮಾನ ದೂರವಾಗಿ ಅವರ ಕಷ್ಟ ಕಾರ್ಪಣ್ಯಗಳೆಲ್ಲವೂ ಕಳೆದು ಸುಖ ಶಾಂತಿಯಿಂದ ಆತನ ಜೀವನ ನಡೆಸಲಿಕ್ಕೆ ಸಹಕಾರಿಯಾಗುತ್ತದೆ. ನಾವು ಭಗವಂತನಲ್ಲೂ ಕೂಡ ಅದನ್ನೇ ಪ್ರಾರ್ಥಿಸುತ್ತಾ ಆ ಭಗವಂತ ನಿಮಗೆಲ್ಲರಿಗೂ ಕೂಡ ಈ ವರ್ಷ ಒಳ್ಳೆಯದನ್ನೇ ಮಾಡಲಿ ಎಂಬುದಾಗಿ ಪ್ರಾರ್ಥಿಸಿಕೊಳ್ಳುತ್ತಾ ಈ ಯುಗಾದಿ ಪ್ರವಚನವನ್ನು ಮುಗಿಸ್ತಾ ಇದ್ದೇನೆ. ಓಂ ತತ್ಸತ್. ಈ ಎಲ್ಲಾ ಯುಗಾದಿ ವಿಶೇಷ ಕಾರ್ಯಕ್ರಮದ ಪ್ರಾಯೋಜಕರು ನಮ್ಮ ಜಯಲಕ್ಷ್ಮಿ ಸಿಲ್ಕ್ಸ್ ಉದ್ಯಾವರ.